ಲೋಕಸಭಾ ಚುನಾವಣಾ ಘೋಷಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿ ಆದಾಗಿನಿಂದ ಯಾವುದೇ ಅಹಿತಕರ ಘಟನೆ ನಡೆಯದೆ ಶಾಂತಿ ಸೌಹಾರ್ದತೆಯಿಂದ ಚುನಾವಣೆ ನಡೆಯಬೇಕು ಎಂಬ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ವೈಎನ್ ಹೊಸಕೋಟೆ ಗ್ರಾಮದಲ್ಲಿ ಪಾವಗಡ ಗ್ರಾಮಾಂತರ ಸಿಪಿಐ ಗಿರೀಶ್ ನೇತೃತ್ವದಲ್ಲಿ ಪಥಸಂಚಲನ ನಡೆಯಿತು. ಠಾಣೆಯಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತ, ಕುವೆಂಪು ವೃತ್ತ, ಭೀಮನಕುಂಟೆ ರಸ್ತೆ, ಕಾಳಿದಾಸ ನಗರ, ಧ್ವಜಸ್ತಂಭ ರಸ್ತೆ, ಬೆಸ್ತರಹಳ್ಳಿ ರಸ್ತೆ, ಚೌಡೇಶ್ವರಿ ದೇವಸ್ಥಾನ ರಸ್ತೆ, ಮೇಗಳಪಾಳ್ಯ ರಸ್ತೆಯ ಮೂಲಕ ಸಾಗಿದ ಪಥಸಂಚಲನ ಠಾಣೆಯಲ್ಲಿ ಕೊನೆಗೊಂಡಿತು. ವಿಭಾಗದ ಮುಖ್ಯಸ್ಥ ಎಎಸ್ಐ ಎಂಪಿ ಕೃಷ್ಣಪ್ಪ ಹಾಗೂ ಎಎಸ್ಐ ಅಜಿತ್ ಕುಮಾರ್ ಮತ್ತು 60ಕ್ಕೂ ಹೆಚ್ಚು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಹಾಗೂ ಪಟ್ಟಣದ ಪೊಲೀಸ್ ಠಾಣಾ ಸಿಬ್ಬಂದಿ ಪಥಸಂಚಲನ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಪಿಎಸ್ಐ ಮಾಳಪ್ಪ ನಾಯ್ಕೋಡ್, ಪಿಎಸ್ಐ ಜಯರಾಮ್ ಪ್ರತಾಪ್ ಹಾಗೂ ಪಥಸಂಚಲನ ನಡೆಸಿದ ಭದ್ರತಾ ಸಿಬ್ಬಂದಿಯನ್ನ ಎನ್ಆರ್ ಅಶ್ವಥಕುಮಾರ್, ಎನ್ಎಸ್ ಮಂಜುನಾಥ, ಆನಂದ, ಈರಾರೆಡ್ಡಿ, ಕೃಷ್ಣಪ್ಪ ಇತರರು ಪುಷ್ಪ ಮಾಲಿಕೆಯೊಂದಿಗೆ ಅಭಿನಂದಿಸಿದರು. ವರದಿ ನಂದೀಶ್ ನಾಯ್ಕ, ಪಾವಗಡ. बोलो भारत माता की, बोलो भारत माता की, बोलो भारत माता की।